ಸಾಮಾನ್ಯವಾಗಿ ಹಾವು ಇಲಿಯನ್ನ ಹಿಡಿಯುವುದನ್ನು ನಾವು ನೋಡಿದ್ದೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಾಬದಲ್ಲಿ ನಡೆದಂತಹ ಈ ಒಂದು ಅಪರೂಪದ ಘಟನೆ ಮಾತ್ರ ಇದಕ್ಕೆಲ್ಲ ವಿರುದ್ಧವಾಗಿದೆ. ಇಲ್ಲಿ ಇಲಿಯ ಹಾವನ್ನ ಬೇಟೆಯಾಡುವಂತಹ ಮೂಲಕ ನೆರೆದಿದ್ದ ಸಾರ್ವಜನಿಕರಲ್ಲಿ ಆಶ್ಚರ್ಯವನ್ನ ಮೂಡಿಸಿದೆ. ಕಡಬ ಉಪ್ಪಿನಂಗಡಿ ರಾಜ್ಯ ಹೆದ್ದಾರಿಯ ಕಳಾರ ಎಂಬಲ್ಲಿ ಪುಟ್ಟ ಇಲಿಯೊಂದು ಹಾವಿನೊಂದಿಗೆ ಕಾದಾಡಿ ಕೊನೆಗೆ ಹಾವನ್ನೇ ಹಿಡಿದುಕೊಂಡು ಪೊದೆಯೊಳಕ್ಕೆ ಹೋಗಿದೆ. ಕಳಾರದ ಗಣೇಶ್ ಎಂಬವರ ದಿನಸಿ ಅಂಗಡಿಯ ಮುಂದೆ ಸಂಜೆ 5 ಗಂಟೆ ಸುಮಾರಿಗೆ ಸಣ್ಣ ಕೇರೆ ಹಾವಿನ ಮರಿಯಂತಿದ್ದ ಹಾವಿನೊಂದಿಗೆ ಇಲಿಯೊಂದು ಕಾದಾಡಿ ಕೊನೆಗೆ ಇಲಿಯು ಹಾವನ್ನೇ ಹಿಡಿದುಕೊಂಡು ಪೊದೆಯೊಳಗಡೆ ಮರೆಯಾಗಿದೆ. ಗಣೇಶ್ ಅವರ ಅಂಗಡಿಯಲ್ಲಿದ್ದಂತಹ ಗ್ರಾಹಕರೋರ್ವರು ಈ ದೃಶ್ಯವನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ.